ಸುಮಾರು 350 ವರ್ಷಗಳ ಸುದೀರ್ಘ ಚರಿತ್ರೆ ಇರುವ ಕೆರೆಕಟ್ಟೆ ಸಂತ ಅಂತೋನಿಯವರ ಅಧಿಕೃತ ಪುಣ್ಯಕ್ಷೇತ್ರದಲ್ಲಿ ಸಂತರ ಪೂಜಾ ಅವಶೇಷದ ವಾರ್ಷಿಕ ಮಹಾಹಬ್ಬವು ಇದೇ ಫೆಬ್ರವರಿ ತಿಂಗಳ 17ನೇ ತಾರೀಕು ಮಂಗಳವಾರದಂದು ನಡೆಯಲಿರುವುದು. ಸಂತ ಅಂತೋನಿಯವರ ಬಿನ್ನಹದ ಮೂಲಕ ದೇವರಿಂದ ಪಡೆದ ಅನೇಕ ಉಪಕಾರಗಳನ್ನು ಸ್ಮರಿಸಿ ಆ ದಿನ ಬೆಳಿಗ್ಗೆ 10:30 ಗಂಟೆಗೆ ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಪರಮಪೂಜಾ ಜೆರಾಲ್ಡ್ ಐಸಕ್ ಲೋಬೋ ಇವರು ಅರ್ಪಿಸುವ ಕೃತಜ್ಞತಾ ಬಲಿಪೂಜೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಪಾಲುಗೊಳ್ಳಲು ಆದರದಿಂದ ನಿಮ್ಮನ್ನು ನಾನು ಸ್ವಾಗತಿಸುತ್ತೇನೆ. ಆ ದಿನ ಸಂಜೆ 4 ಗಂಟೆಗೆ ಯೇಸು ಸಭೆಯ ವಂದನೀಯ ಗುರುಗಳಾದ ಪೃಥ್ವಿ ಇವರು ಪರಮಪ್ರಸಾದದ ವಿಶೇಷ ಆರಾಧನೆ ಹಾಗೂ ಕನ್ನಡದಲ್ಲಿ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುವರು. ಬನ್ನಿ, ಮಹೋತ್ಸವದಲ್ಲಿ ಪಾಲುಗೊಳ್ಳೋಣ ಹಾಗೂ ದೇವರಿಗೆ ಸ್ತುತಿಸ್ತೋತ್ರ ಸಲ್ಲಿಸಿ ಅವರ ಅನಂತ ವರಗಳಿಗೆ ಪಾತ್ರರಾಗೋಣ.